ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಟಿವಿ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶ್ವದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸುಮತಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಹುಷಾರಾಗಿದ್ದೀರಾ? ಸ್ವಲ್ಪ ಹುಷಾರಿಲ್ಲದಾಗೆ ಕಾಣ್ತಾ ಉಂಟು, ವಾಯ್ಸ್ ಅಲ್ಲಿ ಕೇಳ್ತಾ ಉಂಟಲ್ಲ. ಜ್ವರ ಶೀತ ಎಲ್ಲ ಆಯ್ತು. ಹೌದು, ಇವಾಗ ನಮ್ಮ ಮಳೆಗಾಲದ ಟೈಮಲ್ಲಿ ಇದೆಲ್ಲ ನಾರ್ಮಲ್ ಅಲ್ಲ. ಶೀತ ಜ್ವರ ಎಲ್ಲ ಸೈಡ್ ಸೈಡ್ ದೂರದಿಂದ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತು? ಒಂದು ಎಟ್ಟಿ ಮಸಾಲ ಮಸಾಲ, ಇನ್ನೊಂದು ಪನ್ನೀರ್ ಫ್ರೈ ಅಲ್ಲ. ಓಕೆ, ಎಟ್ಟಿ ಮಸಾಲ ಅಂತೂ ಬಿಸಿ ಬಿಸಿ ಇವಾಗ ಸಿಕ್ಕಿದ್ರೆ ಗಮ್ಮತ್ತಿನಲ್ಲ. ಓಕೆ, ಎರಡೊಂದು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದೈತಲ್ಲ. ಈಗ ಫಸ್ಟಿಗೆ ಪ್ರಾನ್ಸ್ ಕಾಣ್ತಾ ಉಂಟು, ಅಂದರೆ ಪ್ರಾನ್ಸ್ ಮಸಾಲ ಮಾಡುವಂತಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಮೊದಲಿಗೆ ಬಾಣಲೆ ಕೊಡಿ. ಬಾಣಲೆ ಬೇಕಲ್ಲ, ಹಾಗಾದರೆ ಒಲೆ ಒರೆಸ್ಬೇಕಲ್ಲ. ಅದಕ್ಕೆ ಆಯಿಲ ಮೊದಲಿಗೆ ಸ್ವಲ್ಪ ಬಿಸಿ ಆಗಬೇಕಲ್ಲ. ಸ್ವಲ್ಪ ಬಿಸಿ ಆದಾಗ ಯಾವುದೇ ಎಣ್ಣೆ ಹಾಕ್ಬೋದು, ನಿಮಗೆ ಇಷ್ಟವಾದಂಥ ಯಾವುದೇ ಎಣ್ಣೆ ಹಾಕ್ತೀರಿ ಅದು ಓಕೆ, ಇವತ್ತಂತೂ ಅಡುಗೆ ಮನೆಯಲ್ಲಿ ಸೂಪರ್ ಆಗಿ ಉಂಟು. ಯಾಕಂತ ಹೇಳಿದ್ರೆ ನಿಮ್ಮ ವಾಯ್ಸ್ ಎಲ್ಲ ಅರ್ಧ ಕಟ್ ಆಗ್ತದೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆ, 3-4 ಸ್ಪೂನ್ ಹಾಕಿದೆ ಎಣ್ಣೆ. ಪ್ರಾನ್ಸನ್ನೆಲ್ಲ ರೆಡಿ ಮಾಡಿದ್ರ? ಅದು ಎಲ್ಲ ಕ್ಲೀನ್ ಮಾಡಿ ತೆಗೆದು ಕ್ಲೀನ್ ಮಾಡಿ ತಂದೇನೆ. ಒಂದು 1/4 kg ಅಷ್ಟು ಉಂಟು. 1/4 kg ಅಂದ್ರೆ ತೆಗೆದುಕೊಳ್ಳುವಾಗ ಅರ್ಧ kg ಇರ್ತದೆ, ಮತ್ತೆ ಕ್ಲೀನ್ ಮಾಡುವಾಗ 1/4 kg ಬರ್ತದೆ. ಅದು ಅರ್ಧ kg ನಾವು ವೇಸ್ಟಿಗೆ ದುಡ್ಡು ಕೊಡೋದು ಅಷ್ಟೇ. ಈಗ ಸಾಸಿವೆ ಒಂದು 1/4 ಸ್ಪೂನು. ಆಯಿಲ್ ಬಿಸಿ ಆಗ್ತಿರುವಾಗ ಸಾಸಿವೆ ಹಾಕ್ತಿರ್ಬೇಕಲ್ಲ. ಅದು ಸ್ವಲ್ಪ ಪಟ ಹೊಡಿಲಿ. ಹೊಡಿಲಿಲ್ಲ, ಆಮೇಲೆ ಹಾಕುವ. ಈ ಥರ ಒಗ್ಗರಣೆ ಹಾಕುವಾಗ ನಿಮಗೆ ಈ ಗಂಡ ನೋವು ಶೀತಕ್ಕೆಲ್ಲ ಬರುವ ಕೆಮ್ಮೆಲ್ಲ ಬರೋದು ಜಾಸ್ತಿ ಅಂತ ಬರೋದು ಜಾಸ್ತಿ ಆಗ್ತದೆ. ಅದೇ ಸ್ವಲ್ಪ ದೂರ ನಿಲ್ಬೇಕು, ಇಲ್ಲದ್ರೆ ಕೆಮ್ಮು ಸ್ಟಾರ್ಟ್ ಆದ್ರೆ ನಿಲ್ಲುವುದಿಲ್ಲ, ಅದೇ ಕಷ್ಟ. ಈಗ ಸ್ವಲ್ಪ ಕರಿಬೇವಲ್ಲ, ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿದ್ದೇನೆ. ಹೌದು, 7-8 ಬೆಳ್ಳುಳ್ಳಿ ಉಂಟು. ಈಗ ಅದಕ್ಕೇನೆ ನಾವು ಈರುಳ್ಳಿ ಇದು 2 ದೊಡ್ಡ ಈರುಳ್ಳಿ ಉಂಟು. ಹೌದು, ಇದಕ್ಕೆ ಅಂದ್ರೆ ಬೇರೆ ಗ್ರೈಂಡ್ ಮಾಡೋದು ಮಸಾಲೆ ಅಂತ ಇಲ್ಲ. ಇಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು. ಮತ್ತೆ ನಾನು ಅವರದ್ದು ಚಿಕನ್ ಮಸಾಲ. ಈಗ ಈರುಳ್ಳಿ ಹಾಕ್ತೀನಿ, 2 ಈರುಳ್ಳಿ ಉಂಟು. ನಾನು ಅವರ ಮಸಾಲೆ ಇದ್ಮೇಲೆ ಯಾವುದು ಬೇಡ, ಕಡಿದು ಮಸಾಲ ಮಾಡಬೇಕು ಅಂತ ಇಲ್ಲ. ಬೇಗ ಸಾಫ್ಟ್ ಆಗಲಿ ಅಡುಗೆ, ಬೇಗ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಲ್ಲ. ಇದು ಸ್ವಲ್ಪ ಫ್ರೈ ಆಗಲಿ, ಆ ನಂತರ ನಾವು ಟೊಮೆಟೊ ಹಾಕುವ. ಇದಕ್ಕೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕುವ. ಹಾಕಬೇಕು. ಶುಂಠಿ, ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕುದಾದ್ರೆ ನೀವು ಇದು ಬೇಡ, ನಾನು ಇದು ಹಾಕಿದ್ದೇನೆ. ಇದು ಸ್ವಲ್ಪ ತಿನ್ಲಿಕ್ಕೆ ಸಿಗುವಾಗ, ಇದು ಶೀತ ಕೆಮ್ಮೆಲ್ಲ ಆಗುವಾಗ ಸ್ವಲ್ಪ ತಿನ್ಲಿಕ್ಕೆ ಒಳ್ಳೇದಲ್ಲ. ಮಸಾಲೆ ಇದು ಪೇಸ್ಟ್ ಮಾಡಿ ಹಾಕಬೇಕು. ಹೌದೌದು, ಹಾಗೇನೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಕಟ್ ಮಾಡಿ ಹಾಕಿ ಅದು ತಿನ್ಲಿಕ್ಕೆ ಸಿಗುವಾಗ ಒಳ್ಳೇದಾಗ್ತದೆ. ಅದು ದೊಡ್ಡ ನೋವೆಲ್ಲ ಬಂದಾಗ ಗೊತ್ತಾಗುದಲ್ಲ. ಇಲ್ಲದ್ರೆ ನಾವು ಶುಂಠಿ ಎಲ್ಲ ತಿನ್ನುದಿಲ್ಲಲ್ಲ. ಇದರೊಟ್ಟಿಗೆ ಮಸಾಲದೊಟ್ಟಿಗೆ ಹೋಗ್ತದೆ. ಈಗಂತೂ ಮಂಗಳೂರು ಸೈಡ್ ಎಲ್ಲ ಹೆಚ್ಚಾಗಿ ತುಂಬಾ ಬರ್ತಾ ಉಂಟು. ಅಲ್ಲಿ ನಾವು ಕಡಿಮೆಗೆ ಪ್ರಾನ್ಸ್ ಎಲ್ಲ ತಗೊಳ್ಬೋದು. ನಮ್ಗೆ ಅಂದ್ರೆ ಅದು ಆ ಟೈಮಿಗೆ ಹೋಗ್ಬೇಕು ನಾವು. ಇದಂದ್ರೆ ಮಾರ್ಕೆಟಿಗೆ ಇಲ್ಲದ್ರೆ ನಮ್ಮ ಮನೆ ಹತ್ರ ಬರ್ತದಲ್ಲ, ಅವರೊಡನೆ ತೆಗೆದುಕೊಳ್ಳಿ. ಬೇಡ ಅಂತ. ಅದು ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದು ಹೋಗ್ಬೇಕು ಆ ಕಡೆ, ಇಲ್ಲದ್ರೆ ಸಂಜೆ ಹೋಗ್ಬೇಕು. ಆ ಟೈಮಿಗೆ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಇದಾದ್ರೆ ನಮ್ಮ ಟೈಮಿಗೆ ಒಂದು 10-11 ಗಂಟೆಗೆ ಬಂದ್ರೆ ಮಧ್ಯಾಹ್ನ ಊಟಕ್ಕೆ ಆಗುವಾಗ ರೆಡಿ ಮಾಡ್ಲಿಕ್ಕೆ ಆಗ್ತದೆ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತಲ್ಲ. ಈಗ ಟೊಮೆಟೊ ಹಾಕಿದ್ರಾ? ಟೊಮೆಟೊ 3 ದೊಡ್ಡ ಟೊಮೆಟೊ ಹಾಕಿದ್ದೇನೆ. 2 ಈರುಳ್ಳಿ, 3 ದೊಡ್ಡ ಟೊಮೆಟೊ ಹಾಕಿದ್ದೇನೆ. ನಮಗೆ ಮಸಾಲ ಇದೇ ಬೇಕಲ್ಲ, ಸ್ವಲ್ಪ ಗ್ರೇವಿ ಬೇಕಲ್ಲ ನಮಗೆ. ಹೌದು, ಟೊಮೆಟೊ ಇದ್ದಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ. ನೀರು ದೋಸೆ, ಚಪಾತಿ ಅದಕ್ಕೆಲ್ಲ ಒಳ್ಳೆದಾಗ್ತದೆ. ಇನ್ನು ಸ್ವಲ್ಪ ಉಪ್ಪು ಊಟದ ಜೊತೆ ಕೂಡ
ಒಳ್ಳೆ ಆಯಿತು. ಹೌದು. ಅದು ಸ್ವಲ್ಪ ಬೇಯಲಿ. ಸ್ವಲ್ಪ ಅದಕ್ಕೆ ಅರಸಿನ ಹಾಕೊಂಡು ಕಾಲು ಸ್ಪೂನ್. ಓಕೆ. ನಾನ್ ವೆಜ್ ಅಂತ ಬಂದಾಗ ಅರಿಶಿನ ಇದ್ದರೆ ಅರಸಿನ ಬೇಕೇ, ಹೌದು, ಎಲ್ಲದಕ್ಕೂ ಬೇಕು. ಹೌದು ಹೌದು. ಆ ಕೆಮ್ಮು ಬಂದರೂ ಕೂಡ ಸ್ವಲ್ಪ ಜೇನುತುಪ್ಪ ಹಾಂ ಮತ್ತು ಸ್ವಲ್ಪ ಅರಸಿನ ಮಿಕ್ಸ್ ಮಾಡಿ ಹಾಗೆ ಒಳ್ಳೇದಾಗ್ತದೆ ಅದು. ಆ್ಯಕ್ಚುಲಿ ನಾನು ಕೇಳಿದ್ದೇನೆ ಈ ಕರಿಮೆಣಸಿನ ಹುಡಿ ಮಾಡಿ ಜೇನುತುಪ್ಪದ ಮಿಕ್ಸ್ ಮಾಡಿ ಅದನ್ನು ಆಗ್ತದೆ. ಇದನ್ನು ನಿಮಗೆ ಎಲರ್ಜಿ ಥರ ಆದರೆ ಹಾಂ ಎಲರ್ಜಿ ಕೆಮ್ಮಿಗೆಲ್ಲ ಇದು ಒಳ್ಳೆದು. ಅರಸಿನ ಹುಡಿ ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿ ಹಾಗೆ ತಗೊಂಡು ಇದು ಸ್ವಲ್ಪ ಇಲ್ಲಿ ನಮಗೆ ಕಿರಿಕಿರಿ ಆಗ್ತದಲ್ಲ, ಅದು ಸ್ವಲ್ಪ ಗಂಟಲು ಕಿಚ್ಚಿ ಕಿಚ್ಚಿ ಹೌದು, ಅದಕ್ಕೆಲ್ಲ ಇದೇ ಮದ್ದೆಲ್ಲ ಒಳ್ಳೇದು. ಹೌದು ಹೌದು. ಮತ್ತು ಸ್ನಾನ ಮಾಡುವಾಗೆಲ್ಲ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು. ಹೌದು. ಇದು ಸ್ವಲ್ಪ ಬೇಯಲಿ. ಬೇಯಿಲ್ಲ, ಮುಚ್ಚಿಡ್ಬೇಕಾ? ಹಾಂ, ಸ್ವಲ್ಪ ಮುಚ್ಚಿಡಿ. ಓಕೆ. ಓಕೆ. ಈಗ ನೋಡಿ ನಮ್ಮ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಬಂದಿದೆ. ಸಾಫ್ಟ್ ಆಗಿ ಬಂದಿದೆಲ್ಲ. ಈಗ ನಾವು ಈಗ ಇದಕ್ಕೆ ರೆಡಿ ಮಾಡಿಟ್ಟಂತಹ ರೆಡಿ ಮಾಡಿ ಇದು ಕ್ಲೀನ್ ಮಾಡಿ ಸ್ವಲ್ಪ ಅರಸಿನ ಹಾಕಿ ಇಟ್ಟಿದ್ದೇನೆ. ಓಕೆ. ಅರಿಶಿನ ಮತ್ತು ಮೀನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಅರಸಿನ ಹಾಕಿಟ್ರೆ ಸ್ಮೆಲ್ ಎಲ್ಲ ಬರುವುದಿಲ್ಲ. ಸ್ಮೆಲ್ ಬರುವುದಿಲ್ಲ. ಹೌದು, ಒಳ್ಳೆಯದು. ಮೈನ್ ಆಗಿ ನಾನ್ ವೆಜ್ ಅಂತ ಹೇಳುವಾಗ ಸ್ಮೆಲ್ ಬರಬಾರ್ದಲ್ಲ. ಹೌದು, ಸ್ಮೆಲ್ ಬಂದರೆ ಎಂತ ತಿನ್ಲಿಕ್ಕೆ ಅನಿಸಲ್ಲ. ಓಕೆ. ನಾನವರ ಮಸಾಲೆ ಲಾಸ್ಟಿಗೆ ಹಾಕೋದಾ? ಈಗ ಅಲ್ಲ, ಈಗ ನನಗೆ ಬೇಕು. ಈಗ ಬೇಕಾ? ನಾನಾ ಮಸಾಲ ಬೇಕು. ಮಿಕ್ಸ್ ಮಸಾಲ ಅಲ್ಲ? ಹೌದು, ನಾನಾ ಮಿಕ್ಸ್ ಮಸಾಲ. ಕುಂದಾಪುರ ಚಿಕನ್ ಮಸಾಲೆ. ನಾನವರ ಕುಂದಾಪುರ ಚಿಕನ್ ಮಸಾಲೆ ಅಂತೂ ಈಗ ಫ್ರಾನ್ಸ್ಗೆ ಬೀಳ್ತಂತಲ್ಲ. ಒಂದು ಸ್ಪೂನ್ ಹಾಕ್ಲಾ? ಒಂದು ಸ್ಪೂನ್ ಹಾಕಿ, ಇನ್ನೊಂದು ಅರ್ಧ ಸ್ಪೂನ್ ಹಾಕಿ. ಅರ್ಧ ಸಾಕು. ಒಂದೂವರೆ ಸ್ಪೂನ್. ಇದಕ್ಕೆ ನಾವು ಬೇರೆ ಎಂಥ ಮಸಾಲ ಹಾಕೋದಿಲ್ಲ. ಓಕೆ. ಆ್ಯಕ್ಚುಲಿ ಅದ್ರಲ್ಲಿ ಬೆಳ್ಳುಳ್ಳಿ ಎಲ್ಲ ಇರಬೇಕಲ್ಲ, ಇರ್ತದೆ. ಪರಿಮಳ ಅಂತೂ ಗಮ್ಮ ಅಂತ ಬರ್ತದೆ ನೋಡಿ. ನನಗೆ ಈ ಬೆಳ್ಳುಳ್ಳಿ ಉಪ್ಪಿನಕಾಯಿ ಪರಿಮಳ ಬರ್ತಾ ಇತ್ತು ಅಲ್ಲ, ಹಾಗೆ. ಈಗ ಸ್ವಲ್ಪ ನೀರು ಹಾಕಿ ಚೂರಷ್ಟೇ, ಅದು ಮಸಾಲೆ ಚೂರು ನಮಗೆ. ಹಾಂ, ಸಾಕು ಸಾಕು ಸಾಕು. ಮತ್ತು ಅದು ಪ್ರಾನ್ಸ್ ಸ್ವಲ್ಪ ನೀರು ಬಿಡ್ತದೆ. ನೀರು ಬಿಡ್ತಲ್ಲ? ನೀರು ಬಿಡ್ತದೆ. ಓಕೆ. ಈಗ ಸ್ವಲ್ಪ ಉಪ್ಪು ಹಾಕಿ ನಾವು ನೀರು ಸಾಕಾಗುತ್ತದು? ನೀರು ಅದು ಈಗ ನೀರು ಬಿಡ್ತದಲ್ಲ, ಬೇಕಾದರೆ ನೋಡಿ ಹಾಕುವ. ಓಕೆ. ಈ ದೊಂಡಿನವ್ರ ಅವ್ರ ಜೊತೆ ಎಲ್ಲ ಜಾಸ್ತಿ ಮಾತಾಡಿದರೆ ಕೋಪ ಎಲ್ಲ ಬರುತ್ತೆ. ಕೋಪ ಬರ್ತದೆ. ಹೌದು, ಅಂದ್ರೆ ನಮಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದಲ್ಲ. ಏನಿಗೆ ಒಂದು ಸಲ ನನಗೆ ಕೋಪ ಬರುದಿಲ್ಲ, ಯಾಕಂದ್ರೆ ನನಗೆ ಮಾತಾಡೋದಂದ್ರೆ ತುಂಬಾ ಇಷ್ಟ ಅಲ್ವಾ. ಮಾತಾಡ್ತಾನೆ, ನೀವು ಎಷ್ಟು ಹುಷಾರಿಲ್ಲದ್ರು ಮಾತಾಡ್ತಾ ಇರ್ಬೇಕು. ಜೋರು ಮಾತಾಡ್ಲಿಕ್ಕೆ ಆಗಂದ್ರೆ ಸುಮ್ಮನೆ ಕೂತ್ಕೊಳ್ಬೇಕು ಅಷ್ಟೇ. ಫೋನಲ್ಲಿ ಮಾತಾಡೋದು ಕೆಮ್ಮು ಸ್ಟಾರ್ಟ್ ಆಗಿ ಕಟ್ ಮಾಡೋದು ಫೋನ್. ಆಗ ಅವ್ರಿಗೆ ಗೊತ್ತಾಗ್ತದೆ, ಇವಳಿಗೆ ಜೋರು ಕೆಮ್ಮು ಬರ್ತದೆ. ಈಗ ಸ್ವಲ್ಪ ಅಲ್ಲಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕುವ, ಅದರದನ್ನು ಪರಿಮಳ ಎಲ್ಲ ಬರಲಿ ಸ್ವಲ್ಪ. ಈಗ ಮುಚ್ಚಿಡುವ, ಅದು ಬೇಯಲಿ. 2 ನಿಮಿಷ ಬೇಯಬೇಕಲ್ಲ? 2 ನಿಮಿಷ ಸ್ವಲ್ಪ ಬೇಯಬೇಕು. ಓಕೆ. ಈಗ ನೀವು ಹೇಳಿದ್ರಿ ಹುಷಾರಿಲ್ಲ ಅಂತ, ಅಂದರೆ ಈಗ ಮಳೆಗಾಲ ಟೈಮಲ್ಲಿ ಹುಷಾರಿಲ್ಲ ಯಾವ ರೀತಿ ಅಂದರೆ ನಿಮಗೆ ಹಿಂಗೆ ಅಂದರೆ ತಣ್ಣೀರು ಕುಡಿದಲ್ಲ, ಇದು ರಕ್ಷಾಬಂಧನ ಆಯ್ತು, ತುಂಬಾ ಸ್ವೀಟ್ ತಿಂದೆ. ಸ್ವೀಟ್ ಅಲ್ಲಿ ಸ್ವೀಟ್ ತಿಂದೆ, ಅದು ಕೆಲವು ಆಯಿಲಿ ಇರ್ತದಲ್ಲ. ಸೊ ಯಾವ್ದಾ ಒಂದು ಪ್ರಾಬ್ಲಮ್ ಆಯ್ತು, ಯಾವ್ದೋ ಒಂದು ಸ್ವೀಟ್ ಜಾಸ್ತಿ ಆಯಿಲ್ ಆಗಿ ರಕ್ಷಾಬಂಧನ ದಿವಸದಿಂದ ಸ್ವೀಟ್ ತಿಂದಿದ್ದೇನೆ. ಅದು ಎಷ್ಟು ತಿಂದಿದ್ದೇನೆ ಅಂತ ಹೇಳುವುದಿಲ್ಲ. ಓಕೆ. ಹಾಗಾಗಿ ನಿಮಗೆ ಜ್ವರ ಹಂಗೆ ಬಂತು, ಕೆಮ್ಮು ಶುರು ಆಯ್ತು ಸ್ವಲ್ಪ. ಅದು ಆಯಿಲಿ ಫುಡ್ ತರ ಇತ್ತಲ್ಲ, ಸ್ವೀಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಯಿಲ್ ಎಲ್ಲ ಇತ್ತು, ತುಪ್ಪ ಎಲ್ಲ ಜಾಸ್ತಿ ಇದ್ರು. ಯಾವ್ದು ಹೇಳ್ತಾರಲ್ಲ, ವಿಪರೀತ ಆದ್ರೆ ಅಮೃತ ಕೂಡ ವಿಷ. ಮತ್ತೆ ಈ ಮಳೆಗಾಲ ಟೈಮಲ್ಲಿ ವೆದರ್ ಕೂಡ ಹಂಗೆ ಇರುತ್ತೆ, ಒಮ್ಮೆ ಮಳೆ ಬರ್ತದೆ, ಒಮ್ಮೆ ಬಿಸಿಲು. ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ನಾವೇ ಮಾಡುದಿಲ್ಲ ಜಾಗ್ರತೆ, ಇನ್ನು ಮಕ್ಕಳಿಗೆ ನಾವೇನು ಹೇಳುದು. ಅದು ಸ್ವೀಟ್ ಅಂದ್ರೆ ಮತ್ತೆ ಹೇಳಲಿಕ್ಕಿಲ್ಲ, ಎಲ್ಲರೂ ಹಾಗೆಲ್ಲ ತಿಂತ ಹೋಗುದೆ. ಅದು ಮತ್ತೇನೆ ಈಗ ಎನಿಸ್ತಾ ಉಂಟು, ಅಯ್ಯೋ ಅಷ್ಟು ತಿನ್ಬಾರ್ದಿತ್ತಲ್ವಾ ಹಾಗೆ ಅನ್ನಿಸ್ತಾ ಉಂಟು. ಯಾಕಂದ್ರೆ ಈಗ ಒಂದು 2-3 ದಿನದಿಂದ ತಿಂತಾನೆ ಇಲ್ಲ ನಾನು, ಒಮ್ಮೆ ಸರಿಯಾಗ್ಲಿ ಅಂತ ಮತ್ತೆ ತಿನ್ನುವುದೇ ಪುನಃ. ಮತ್ತೆ ತಿನ್ನುವುದಲ್ಲ. ಓಕೆ, ಸರಿ. ಬೇಯಿಲ್ಲ? ಓಕೆ. ಈಗ ನಮ್ದು ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ರೆಡಿ ಆಗಿದೆ ನೋಡಿ. ಗಮ ಅಂತ ಬರ್ತಾ ಉಂಟು, ಚೆನ್ನಾಗಿ ಬೆಂದಿದೆ. ಈಗ ಅದು ಸ್ವಲ್ಪ ಸಣ್ಣದು ಇತ್ತು, ಮತ್ತೆ ಆಯಿಲಲ್ಲಿ ರಪ್ಪ ಬೇಯ್ತದೆ, ಅದು ಪಕ್ಕ ಬೇಯ್ತದೆ. ಆಕ್ಚುಲಿ ಚಿಕ್ಕ ಇಟ್ಟಿದ್ದು ಇನ್ನು ಚಟ್ನಿ ಕೂಡ ಮಾಡ್ತಾರೆ. ಹೌದು, ಅದರ ಪರಿಮಳ ಕೂಡ ಹೀಗೆ ನೋಡಿ ಒಣ ಚಟ್ನಿ, ಒಣ ಎಟ್ಟಿದ್ದು ಚಟ್ನಿ ಮಾಡುದು.
ಈಗ ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡೋದಾ? ಇನ್ನು ನಾವು ಸರ್ವ್ ಮಾಡುವ. ಇದು ರೆಡಿ ಆಗಿದೆ. ಸರ್ವ್ ಮಾಡ್ತಿದ್ದೀರಲ್ಲ? ಸರ್ವ್ ಮಾಡೋದು. ನಮ್ಮ ಪ್ರಾನ್ಸ್ ಮಸಾಲ ಓಕೆ ರೆಡಿ ಆಗಿದೆ. ಜಾಸ್ತಿ ಗ್ರೇವಿ ಕೂಡ ಇಲ್ಲ ನೋಡಿ. ಇಷ್ಟೇ ಇರಬೇಕು. ಇದು ಪೂರಿಗೆ, ಪೂರಿ ಚಪಾತಿ ಅನ್ನ ಜೊತೆ ಸೈಡಿಗೆ ಟೊಮೆಟೊ ಸಾರೆಲ್ಲ ಇದ್ದರೆ ಸೈಡಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಬಿಸಿ ಬಿಸಿಯಾದ ಪ್ರಾನ್ಸ್ ಮಸಾಲ ರೆಡಿ. ಪ್ರಾನ್ಸ್ ಮಸಾಲ ರೆಡಿ ಅಲ್ಲ. ಜೊತೆಗೆ ನೀವು ಪೂರಿ ಕೂಡ ತಂದಿದ್ದೀರಾ. ಚಿಕ್ಕ ಚಿಕ್ಕ ಪೂರಿ ಇದೆ ನೋಡಿ, ಅಂದರೆ ಕಂತಿಸ್ಕೊಂಡು ಹಾಗೆ ತಿನ್ನುವ ಅಂತೀರಲ್ಲ, ಚೆನ್ನಾಗಿರುತ್ತೆ. ಇದು ನೀರು ದೋಸೆ ಅದು ಕೂಡ ಸೇರಿಸ್ಕೊಳ್ಬೋದಲ್ಲ. ಓಕೆ, ನಾವು ಇವತ್ತು ಪೂರಿಯಲ್ಲಿ ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ಟೇಸ್ಟ್ ನೋಡೋಲ್ಲ. ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಪ್ರಾನ್ಸ್ ಮಸಾಲ ರೆಡಿ ಮಾಡಿಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಪ್ರಾನ್ಸ್ ಮಸಾಲ ತಯಾರಿಸುವ ವಿಧಾನ. ಮೊದಲು 4 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು 1/4 ಚಮಚದಷ್ಟು ಸಾಸಿವೆ, ಕರಿಬೇವು, ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, 2 ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ಸಣ್ಣಗೆ ಹೆಚ್ಚಿದ ಶುಂಠಿ, ಟೊಮ್ಯಾಟೊ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದ ನಂತರ ಶುಚೀಕರಿಸಿದ ಸಿಗಡಿ ಮೀನು, ಚಿಕನ್ ಮಸಾಲಾ ಪುಡಿ 2 ಚಮಚದಷ್ಟು, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಪ್ರಾನ್ಸ್ ಮಸಾಲ ಪೂರಿಯೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.